ಮುಂಬೈ ಘಾಟ್ಕೊಪ್ಪರ್ ಪೂರ್ವ ಕ್ಷೇತ್ರದ ಶಾಸಕ ಬಿಜೆಪಿಯ ಪರಾಗ್ ಶಾ 3,400 ಕೋಟಿ ರೂಪಾಯಿ ಘೋಷಿತ ಆಸ್ತಿ ಹೊಂದಿದ್ದು ಭಾರತದಲ್ಲಿ ಅತಿ ಸಿರಿವಂತ ಶಾಸಕ ಎನಿಸಿದ್ದಾರೆ. ಎಡಿಆರ್ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಹೊಸ ವರದಿ ಹೊರಬಂದಿದ್ದು ಅದರಲ್ಲಿ ಈ ಮಾಹಿತಿ ಇದೆ. ಅತಿ ಸಿರಿವಂತ ಶಾಸಕರ ಪಟ್ಟಿಯಲ್ಲಿ 2ನೆಯ ಸ್ಥಾನದಲ್ಲಿದ್ದಾರೆ ಕನಕಪುರದ ಶಾಸಕರು ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು. ಅವರ ಘೋಷಿತ ಆಸ್ತಿ ಸಂಪತ್ತು 1,143 ಕೋಟಿ ರೂಪಾಯಿ. ದೇಶದ 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳ 4,123 ಶಾಸಕರ ಪೈಕಿ 4,092 ಶಾಸಕರು ಕೊಟ್ಟಿರುವ ಪ್ರಮಾಣ ಪತ್ರದ ಆಧಾರದ ಮೇಲೆ ಶಾಸಕರ ಸಂಪತ್ತು ಮತ್ತು ಅವರು ಕ್ರಿಮಿನಲ್ ಪ್ರಕರಣ ಹೊಂದಿದ್ದಾರೆಯೇ ಎಂಬುದನ್ನೆಲ್ಲ ಪರಿಶೀಲಿಸಲಾಗಿದೆ. 24 ಶಾಸಕರ ಅಫಿಡವಿಟ್ ಸ್ಕ್ಯಾನ್ ಆಗದೆ ಓದುವಂತಿರಲಿಲ್ಲವಂತೆ. ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ, ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ 757 ಕೋಟಿ ರೂಪಾಯಿಯೊಡನೆ ಮೊದಲ 10 ಸ್ಥಾನಗಳಲ್ಲಿ ಜಾಗ ಹಿಡಿದಿದ್ದಾರೆ. 65.07 ಕೋಟಿ ಸರಾಸರಿ ಆಸ್ತಿ ಮೌಲ್ಯ ಹೊಂದಿರುವ ಆಂಧ್ರ ಒಟ್ಟಾರೆ ಮೊದಲ ಸ್ಥಾನದಲ್ಲಿದೆ. ಎಲ್ಲ ಶಾಸಕರ ಒಟ್ಟು ಆಸ್ತಿ ಮೌಲ್ಯದಲ್ಲಿ 13,179 ಕೋಟಿ ರೂಪಾಯಿ ಹೊಂದಿರುವ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.